ಎಸ್, ಈಗ ಸವಾಲು ಮುಖ್ಯಮಂತ್ರಿ ಆಗಿದ್ದಾರೆ. ಎಸ್, ಮುಂದಿನ ಸವಾಲುಗಳು ಏನು ಎಲ್ಲಿಂದ ನೀವು ಆರಂಭಿಸ್ತೀರಂತ ಸವಾಲುಗಳನ್ನು ಎಲ್ಲಿಂದ ಆರಂಭಿಸ್ತೀರ? ಮುಖ್ಯಮಂತ್ರಿಗಳು ಆದಾಗಿನಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಅದರ ನಂತರದ ಬೆಳವಣಿಗೆ ಈಗ ಮುಂದೆ ಇರುವಂತದ್ದು. ಸೊ ಬೇಸ್ ಮುಖ್ಯಮಂತ್ರಿ ಆದದ್ದು ನೋಡಿ. ಮುಖ್ಯಮಂತ್ರಿ ಯಾರು ಅಂತ ಹೇಳುವಾಗ ಬಿಜೆಪಿ ವಲಯದಲ್ಲಿ ಒಂದು ಹೇಳ್ತೇನೆ, ಒಂದಿಷ್ಟು ಜನ ಮೇಜರ್ ಯಡಿಯೂರಪ್ಪನವರನ್ನ ಕಠೋರ ಹಿಂದುತ್ವವಾದಿ ಅಂತ ಒಪ್ಪುದಿಲ್ಲ. ಖಂಡಿತ, ಇದು ಒಂದ್ ಸೈಡ್. ಸೊ ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡುವಾಗ ಕಠೋರ ಹಿಂದುತ್ವವಾದಿ ನಾಯಕತ್ವದ ಒಂದು ಮುಖ್ಯಮಂತ್ರಿ ಮಾಡ್ತಾರೆ, ಮಾಡಬೇಕು, ಆಸೆಯೂ ಹೌದು, ಬಯಕೆಯೂ ಹೌದು, ನಿರೀಕ್ಷೆಯೂ ಹೌದು. ಅದು ಬಹುತೇಕ ಕಾರ್ಯಕರ್ತರು ಮತ್ತೆ ಮುಖಂಡರಲ್ಲಿತ್ತು, ನಿರೀಕ್ಷೆ ಇತ್ತು. ಬಿಜೆಪಿ ನಾವು ಹಿಂದುತ್ವ ಮಾತಾಡುವವರು ನಿರೀಕ್ಷೆ ಮಾತ್ರ ಅಲ್ಲ, ಸಂಘ ಪರಿವಾರ ಮತ್ತು ಬಿಜೆಪಿ ಒಂದು ಗುಂಪು ಅದಕ್ಕೋಸ್ಕರ ಕ್ಯಾಂಡಿಡೇಟ್ಗಳನ್ನ ಕೆಲವರ ಹೆಸರನ್ನ ಪ್ರಯತ್ನ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದೇ ಲೆವೆಲ್ ಅಲ್ಲಿ ಸಿ ಟಿ ರವಿ ಅವರ ಹೆಸರು ಬಂದದ್ದು. ಅಂದ್ರೆ ಒಂದು ಕಡೆಯಿಂದ ನೀವು ಹೇಳೋ ಪ್ರಕಾರ ಮೂಲ ಸಂಘ ಪರಿವಾರದ ವ್ಯಕ್ತಿಯೇ ಆಗಿರಬೇಕು ಅಂತ, ಮೂಲ ಅದರಲ್ಲಿಯೂ ಕಠೋರ ಹಿಂದುತ್ವವಾದಿ. ಅದು ಈಗ ಫೇಸ್ಬುಕ್ ಬರಹಗಳಲ್ಲಿ ಆ ನಿರೀಕ್ಷೆಗಳನ್ನು ತುಂಬಾ ಕಾರ್ಯಕರ್ತರು ಪ್ರಕಟ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ, ಸುನಿಲ್ ಕುಮಾರ್ ಕಾರ್ಕಳ, ಸಿ ಟಿ ರವಿ ಅಂತವರ ನೇತೃತ್ವದಲ್ಲಿ, ಅಂದ್ರೆ ಆ ಮೆಂಟಾಲಿಟಿ ಇರುವಂತವರು, ಸಿ ಟಿ ರವಿ ಹೆಸರ ಪ್ರಯತ್ನ ಆಗಿದೆ. ಸಿ ಟಿ ರವಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಎರಡನೇದು ಹೆಸರುಗಳು ಸ್ವಲ್ಪ ದಿವಸ ಕೇಳಿತ್ತು. ಎರಡನೇದು ಇನ್ನೊಂದು ನಿರೀಕ್ಷೆ ಏನಿತ್ತು ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಅಂದ್ರೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಇರುವ ಹೈಕಮಾಂಡು. ಸೊ ಎಲ್ಲಾ ರಾಜ್ಯಗಳಲ್ಲೂ ಅವ್ರು ಇಟ್ಟದ್ದೇ ಅವ್ರು ತೆಗೆದದ್ದೇ. ಹಾಗಾಗಿ ಹೈಕಮಾಂಡ್ ತುಂಬಾ ಕಮಾಂಡಿಂಗ್ ಆಗಿ ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸಿ ಯಾರಿಗೂ ಗೊತ್ತಿಲ್ಲದ ಹೊಸ ಮುಖವನ್ನ, ಭ್ರಷ್ಟಾಚಾರ ರಹಿತ ಒಳ್ಳೆ ಹೆಸರುಳ್ಳ ಇರುವಂತವ್ರನ್ನ ಅಲ್ಲ, ಚರಂತಿ ಮಠ್ ಅವರ ಹೆಸರು ಒಂದು ಕಡೆ ತುಂಬಾ ಪ್ರಯತ್ನ ಆಗಿದೆ. ಹೈಕಮಾಂಡಿಗೂ ಅದರ ಒಲವಿದ್ದಿರಬಹುದು, ಅವ್ರು ಇಲ್ಲದಿದ್ರೆ ಬೆಲ್ಲದ್ದು. ಇದು ಎರಡು. ಈ ಎರಡು ಜೊತೆಗೆ ಇನ್ನೊಂದು ಸಣ್ಣ ವರ್ಗ ಉಂಟು, ಅವರು ಒಂದು ಹೊಸ ಮುಖ, ಎಜುಕೇಟೆಡ್, ಆ ರೀತಿ ಅಂತವ್ರದ್ದು ಒಂದಿಷ್ಟು ಹೆಸರುಗಳನ್ನ ಹಾಗೆ ಎಲ್ಲರೂ ಗಂಭೀರವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಹೆಸರು ಬಂದವರೆಲ್ಲ ಅಂತಲ್ಲ, ಆದ್ರೆ ಈ ಎರಡು ವಿಚಾರಧಾರೆಗಳನ್ನ ಖಂಡಿತವಾಗಿ ಬಿಜೆಪಿ ಕಾರ್ಯಕರ್ತರು ಬಯಸಿದ್ರು, ನಿರೀಕ್ಷೆ ಇತ್ತು. ಒಂದ ಹೊಸ ಮುಖ, ಯೋಗಿ ಹಾಗೆ ಮಾಡ್ತಾರೆ ಅಂತ. ಇನ್ನೊಂದು ಹಿಂದುತ್ವವಾದಿ. ಯೋಗಿ ಅವರು ನೇರವಾಗಿ 100% ಆ ನಿರೀಕ್ಷೆ ಇತ್ತು ಬಿಜೆಪಿ. ಒಲವು ಕೂಡ ಜೋಶಿ ಅವರ ಪರವಾಗಿ, ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಇತ್ತು ಅನ್ನುವಂತ. ಆದ್ರೆ ಅಲ್ಲಿ ಸಮಸ್ಯೆ ಆದದ್ದೇನು, ಜಾತೀಯತೆ. ಅಲ್ಲಿ ಇನ್ನೊಂದು ಕಾಂಪ್ಲಿಕೇಶನ್ ಈಗ ಏನ್ ಕ್ರಿಯೇಟ್ ಆಗಿದೆ ಅಂದ್ರೆ, ಬಿಜೆಪಿಯ ಸಂಘ ಪರಿವಾರದ ಹಿಂದುತ್ವ ಮತ್ತು ರಾಜಕಾರಣದಲ್ಲಿರುವ ಜಾತೀಯತೆಯ ನಡುವೆ ನನ್ನ ಲೆಕ್ಕದಲ್ಲಿ ಸಂಘರ್ಷ ಪ್ರಾರಂಭ ಆಯಿತು. ಬಿಜೆಪಿ ಒಳಗಿನ ಅಥವಾ ಸಂಘ ಪರಿವಾರದ ಒಳಗಿನ ಹಿಂದುತ್ವ ಮತ್ತು ರಾಜಕಾರಣದ ಒಳಗಡೆ ಇರುವಂತ ಜಾತೀಯತೆಗೆ, ಜಾತೀಯವಾದಕ್ಕೆ ಒಂದು ಸಂಘರ್ಷ, ಹೋರಾಟ ಪ್ರಾರಂಭ ಆಯ್ತು. ಈಗ ರಾಜಕಾರಣ ಗೆಲ್ತದೋ ಬಿಜೆಪಿಯ ಸಂಘ ಪರಿವಾರದ ಹಿಂದುತ್ವ ಗೆಲ್ತದೋ ಹೇಳುವಂತದ್ದು ನಮಗೆಲ್ಲ ಕುತೂಹಲ. ಆ ಲೆಕ್ಕದಲ್ಲಿ ಯಡಿಯೂರಪ್ಪನವರನ್ನ ತೆಗೆದು ಬೊಮ್ಮಾಯಿಯವರನ್ನ ಮಾಡಿದ್ದು ನೋಡಿದ್ರೆ ಜಾತೀಯತೆಯ ಮೇಲೆದ್ದಿದೆ. ಹೌದು. ಲಿಂಗಾಯತ ಸಮುದಾಯದ್ದೇ ಏನು ಒಬ್ಬ ಲಿಂಗಾಯತ ಮುಖ್ಯಮಂತ್ರಿಯನ್ನು ಕೆಳಗೆ ಇಳಿಸುವಾಗ ಮತ್ತೊಂದು ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ಪ್ರತಿನಿಧಿ ಅಥವಾ ಜನತಾದಳ ಬೇರೆ ಬೇರೆ ಪಕ್ಷಗಳಲ್ಲಿ ಅವರಾದ್ರೆ ಓಕೆ, ಜಾತಿಯ ಆಧಾರದ ಮೇಲೆ ಏನೋ ಮಾಡ್ತಾರೆ ಅಂತ ಹೇಳೊಂದು ಆರೋಪ ಇತ್ತು. ಇವರು ಕೇವಲ ಜಾತಿ ರಹಿತವಾದಂತ ಚರ್ಚೆಗಳು, ನಿರ್ಣಯಗಳೇ ಆಗ್ಬೇಕಿತ್ತು, ಆಗ್ಲಿಲ್ಲ ಅವ್ರ ಹತ್ರ. ಆ ಲೆಕ್ಕದಲ್ಲಿ ಆಗ್ಲಿಲ್ಲ ಅಂತ ಹೇಳಿದರೆ MG ಹೆಗಡೆಯವರೇ ಎಸ್ ಆಗ್ಲಿಲ್ಲ, ಅಂತಿಮವಾಗಿ ಆಗ್ಲೇ ಇಲ್ಲ. ಎಸ್ ಯಡಿಯೂರಪ್ಪ ಅವರು ಏನೋ ಲಿಂಗಾಯತರು ಅಥವಾ ಲಿಂಗಾಯತ ಮಠಾಧೀಶರುಗಳೆಲ್ಲ ಅವರ ಪರವಾಗಿ ಬ್ಯಾಟಿಂಗ್ ಇಳಿದ್ರಲ್ಲ, ಫ್ರೀಡಂ ಪಾರ್ಕ್ಗೆ ಬಂದು ಕೂತ್ಕೊಂಡ್ರು. ಅಂತಿಮವಾಗಿ ಮತ್ತೊಬ್ಬ ಲಿಂಗಾಯತ ಸಮುದಾಯದವರನ್ನೇ ಮತ್ತೆ ಪಕ್ಕಾ ಯಡಿಯೂರಪ್ಪ ಅವರ ಜನವನ್ನೇ ಮತ್ತೆ ಎಲ್ಲೂ ಕೂಡ RSS ಬ್ಯಾಕ್ ಗ್ರೌಂಡ್ ಇಲ್ಲದಕ್ಕೆ 12 ವರ್ಷಗಳ ಹಿಂದೆ ಅಷ್ಟೇ ಬಿಜೆಪಿ ಸೇರಿದಂತ ಬೊಮ್ಮಾಯಿಯವರನ್ನು ಮಾಡಿದಾಗ ಇಲ್ಲಿ ಒಂದು ಯಡಿಯೂರಪ್ಪ ಅವರದೇ ಮೇಲ್ಗೈ ಅನ್ನೋದು ಸಾಬೀತಾಯಿತು. ಮತ್ತೆ ನೀವು ಹೇಳಿದ ಏನು ಜಾತಿ ರಾಜಕಾರಣ ಅನ್ನೋದು ಕೂಡ ಸಕ್ಸಸ್ ಆಯ್ತು. ಸೊ ಹೈಕಮಾಂಡ್ ಗೆದ್ದು ಸೋತಿತ್ತು.
ಹೈಕಮಾಂಡ್ ಗೆದ್ದು ಸೋತಿತ್ತು. ಯಡಿಯೂರಪ್ಪನವರು ಸೋತು ಗೆದ್ರು. ಈಗ ಇರುವಂತ ಪ್ರಶ್ನೆ, ಈಗ ಅಲ್ಲಿ ಒಂದು ಹಂತದಲ್ಲಿ ನೀವು ಹೇಳಿದಾಗೆ ಜಾತಿ ರಾಜಕಾರಣ ಗೆದ್ದಿತ್ತು, ಹೈಕಮಾಂಡ್ ಗೆದ್ದು ಸೋತಿತ್ತು, ಯಡಿಯೂರಪ್ಪ ಅವರು ಮೇಲ್ಗೈ ಸಾಧಿಸಿದ್ರು. ಇವಾಗ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಬಸವರಾಜ ಬೊಮ್ಮಾಯಿ ಅವರು ತನ್ನ ಅಸ್ತಿತ್ವವನ್ನು ತೋರಿಸ್ತಾರಾ? ನೋಡಿ, ಬೊಮ್ಮಾಯಿ ಈಗ ಆರಂಭ ಏನು ಹೊಸದಾಗಿ ಸಂಪುಟವನ್ನು ರಚಿಸುವಲ್ಲಿಂದ ಆರಂಭ ಆಗುತ್ತೆ. ಈಗ ನೋಡಿ, ಬೊಮ್ಮಾಯಿ ಅವರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬಿಜೆಪಿ ಮತ್ತು ಪರಿವಾರದ ಕಠೋರ ಹಿಂದುತ್ವವಾದಿ ಕಾರ್ಯಕರ್ತರು ತುಂಬಾ ಕೆಟ್ಟದಾಗಿ ಬೊಮ್ಮಾಯಿ ಅವರ ಬಗ್ಗೆ ಬರೀತಾ ಇದ್ದಾರೆ. ಅಂದ್ರೆ ಅವರು ಅಷ್ಟು ಆಕ್ರೋಶ, ಅವರು ನಿರಾಸೆಯಾಗಿರ್ಬೋದು ಅವರಿಗೆ. ಕೂಲ್ ಪರ್ಸನ್ ಅದಂತ ಅಲ್ಲ, ಅವರು KG ಗಲಾಟೆ ಸರಿ ಇದ್ರ ಮಾಡ್ಲಿಲ್ಲ, ಅಲ್ಲಿ ಮಂಗಳೂರು ಗಲಾಟೆ ಸರಿ ಡೀಲ್ ಮಾಡ್ಲಿಲ್ಲ. ಈ ಥಿಂಕಿಂಗ್ ಏನಿದೆ ಅದರ ವಿಷಯದಲ್ಲಿ ಅವರು ನಮ್ಮವರಲ್ಲ, RSS ಅಲ್ಲ, ಆ ರೀತಿ ತುಂಬಾ ಆಕ್ರೋಶ ಅಂದ್ರೆ ಇಟ್ ರೆಫ್ಲೆಕ್ಟ್ಸ್, ಯಾರೋ ಒಬ್ಬ ಹೇಳುದಲ್ಲ, ಸಾಮಾಜಿಕ ಜನ ನೂರಾರು ಜನ ಭಾಗವಹಿಸುವಾಗ ಎಲ್ಲರ ಒಲಿಮೆ ಆ ರೀತಿ ಬರುವಾಗ ಅದು ಅಲ್ಲಿ ಒಂದು ಪರಿವಾರ ಮತ್ತು ಬಿಜೆಪಿಯಲ್ಲಿರುವಂತ ಮನಸ್ಥಿತಿಯ ಒಂದು ಪ್ರತಿಫಲನ. ಇಟ್ಸ್ ದ ರಿಫ್ಲೆಕ್ಷನ್ ಆಫ್ ದ ಸೈಕಾಲಜಿ, ಮೈಂಡ್ ಸೆಟ್ ಇದು ಕಾರ್ಯಕರ್ತರ. ಈಗ ಮಂತ್ರಿಮಂಡಲ ಆಗುವಾಗ ಇದೆಲ್ಲವೂ ಕೂಡ ಯಥಾವತ್ತಾಗಿ ಹೋರಾಟಗಳು, ಸಂಘರ್ಷಗಳು, ಜಾತಿಯ ನೆಲೆಯಲ್ಲಿ ಒಂದಿಷ್ಟು ಜನ. ಈಗ ನೋಡಿ, ಇಂತಹ ಪ್ರಖರವಾದಿ ಈಶ್ವರಪ್ಪ ಕೂಡ ತನ್ನ ಪರವಾಗಿ ಮಠದವರನ್ನು ಎದುರುಗಿಟ್ಟು ಜಾತಿಯವಾದವನ್ನು ಇಟ್ಟು ಮಂತ್ರಿ ಮಾಡ್ಬೇಕು ಹೇಳಿ ಇದನ್ನ ಇಡ್ತಾರೆ ಅಂತಂದ್ರೆ, ನಾನು ಹೇಳ್ತಾ ಇರೋದು ಹಿಂದುತ್ವ ವರ್ಸಸ್ ಜಾತೀಯತೆ, ಸಂಘ ಪರಿವಾರ ಮತ್ತು ಬಿಜೆಪಿಯಲ್ಲಿ ಎರಡು ಗುಂಪು ಆಗಿದೆ. ಆ ಹೋರಾಟವು ಪ್ರಾರಂಭವಾಗಿದೆ. ಯಾರು ಗೆಲ್ತಾರ ಯಾರು ಸೋಲ್ತಾರ ನಮ್ಗೆ ಗೊತ್ತಿಲ್ಲ. ಸೊ ಈಗ ಅದೇ ಆಧಾರದ ಮೇಲೆ ಈಗ ಮಂತ್ರಿಮಂಡಲ ಹೇಗೆ ಮಾಡ್ತೀರಿ ನೋಡಿ. ಬಿಜೆಪಿ ಅವರಿಗೆ ಈಗ ಮುಖ್ಯಮಂತ್ರಿಯನ್ನ ಲಿಂಗಾಯತರು ಮಾಡಿದಿರಿ ವಾಪಸ್. ಈಗ ನೀವು ಒಕ್ಕಲಿಗರಿಗೊಂದು ಹೆಚ್ಚು ಪ್ರಾಶಸ್ತ್ಯ ಕೊಡ್ಲೇಬೇಕಾಗ್ತದೆ, ಆಯ್ತಾ? ಇನ್ನೊಂದು, ಬಿಜೆಪಿಯಲ್ಲಿ ಬ್ರಾಹ್ಮಣ ಸಮುದಾಯದ ನಾಯಕತ್ವದ ಪ್ರಭಾವಿ ನಾಯಕತ್ವ ಇರೋದ್ರಿಂದ ಬ್ರಾಹ್ಮಣರನ್ನು ಕೈ ಬಿಡುವಾಗಿಲ್ಲ. ಮೂರನೇದು, ಸಾಮಾಜಿಕ ನ್ಯಾಯ ಮತ್ತು ಜನಾಕ್ರೋಶವನ್ನು ತಡ್ಕೊಳ್ಳಿಕ್ಕೆ ನಮ್ಮ ದಲಿತರು ಮತ್ತು ಹಿಂದುಳಿದವ್ರನ್ನ ಕೈ ಬಿಡುವಾಗಿಲ್ಲ. ಅಲ್ಪಸಂಖ್ಯಾತರದಂದು ಅವ್ರಿಗೆ ತಲೆನೋವಿಲ್ಲ. ಸೊ ಉಳಿದದ್ದೆಲ್ಲವೂ ತಲೆನೋವೆ. ಅದರ ಜೊತೆಗೆ ಈಗ ನೋಡಿ, ಯತ್ನಾಳ್ ಹೇಳಿದ್ರು ನನ್ನನ್ನು ಮಾಡದಿದ್ರು ಬಿಡುದಿಲ್ಲ ಹೇಳುವ ರೀತಿಯಲ್ಲೇ ಮಾತಾಡ್ತಾರೆ. ಜೊತೆಗೆ ರೇಣುಕಾಚಾರ್ಯ ಒಂದು ತರ ಮಾತಾಡ್ತಾರೆ. ಈ ಎಲ್ಲದರ ನಡುವೆ ಯಡಿಯೂರಪ್ಪನವರನ್ನು ತೆಗೆದದ್ದು ಯಾಕೆ ಹೇಳುವಂತಹದ್ದು, ಬಾಹುಬಲಿಯ ಕಟ್ಟಪ್ಪ ಬಾಹುಬಲಿಯನ್ನು ಕೊಂದದ್ದು ಯಾಕೆ ಹೇಳಿದ